ಇವತ್ತು ಕಿಂಗ್ಸ್ ಕಲ್ಲಾಪು ಇವರ ತಂಡದಿಂದ ಹಮ್ಮಿಕೊಂಡಂಥ ಈ ಒಂದು ಇಫ್ತಾರ್ ಕೂಟದ ಪ್ರಯುಕ್ತ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹುಶಃ ಇದು ನಾವು 3ನೇ ವರ್ಷ ಕಾಣಬೇಕು ಬಹುಶಃ ಇಲ್ಲಿ ಬಂದು ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇರೋದು. ನಿಜವಾಗಿ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇದು ಕೇವಲ ಮುಸ್ಲಿಂ ಬಾಂಧವರು ಮಾತ್ರ ಉಪವಾಸ ಮಾಡೋದಲ್ಲ, ಕೆಲವು ಹಿಂದೂಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಮುಸ್ಲಿಂ ಬಾಂಧವರ ಪ್ರೇರಣೆಯಿಂದ ಇವತ್ತು ಉಪವಾಸ ಮಾಡಿದ ಅಂತ ಹಲವಾರು ನಿದರ್ಶನಗಳು ಇವತ್ತು ಕೂಡ ಇದೆ. ಆದ್ದರಿಂದ ಈ ಒಂದು ಉಪವಾಸದ ದಿನಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಕೇವಲ ನಾವು ಈ ಮುಸ್ಲಿಂ ಬಾಂಧವರು ಈ ಒಂದು ಉಪವಾಸವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಅವರ ಆತ್ಮಶುದ್ಧೀಕರಣಕ್ಕೆ ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಉಪವಾಸ ಬಹಳಷ್ಟು ಸಹಾಯ ಆಗ್ತಂತ ಹೇಳಿ ನಂಬಲಾಗಿದೆ. ಅದೇ ರೀತಿ ಇವತ್ತು ಈ ಒಂದು ಉಪವಾಸದಿಂದ ಅವರ ಎಲ್ಲ ಮಾಡ್ತಾ ಇರೋಂಥ ಉಪವಾಸ ಎಲ್ಲ ರೀತಿಯಲ್ಲಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಇದೊಂದು ಸಾಮರಸ್ಯದ ಬೀಡಾಗಿರತಕ್ಕಂಥ ಈ ಉಳ್ಳಾಳದಲ್ಲಿ ಬಹುಶಃ ನಮ್ಮ UT ಖಾದರ್ ಅವರ ಒಂದು ಶಾಸಕರಾಗಿ ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ನಮ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದೇ ಒಂದು ಸೂರಿನಡಿನಲ್ಲಿ ಕೊಂಡೋಗತಕ್ಕಂಥ ಒಂದು ಶಾಸಕರು ಕೂಡ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಆದ್ದರಿಂದ ನಮಗೆಲ್ಲರೂ ಕೂಡ ಬಹಳಷ್ಟು ಖುಷಿ ಏನಂತ ಹೇಳಿದರೆ, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ, ಭಾರತಾಂಬೆಯ ಮಕ್ಕಳಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಇನ್ನು ಮುಂದಕ್ಕೆ ಕೂಡ ಇಂಥ ಒಂದು ಸಾಮರಸ್ಯದ ಒಂದು ಜೀವನಕ್ಕೆ ಎಲ್ಲರೂ ಕೂಡ ಹೆಜ್ಜೆಯನ್ನು ಹಾಕೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ.